ಶುಕ್ರವಾರ ಕೊರಟಗೆರೆ ತಾಲೂಕು ಕಚೇರಿ ಹತ್ತಿರದ ಎಸ್ಬಿಐ ಬ್ಯಾಂಕ್ ಪಕ್ಕದಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿ ಅನಿಲ್ ಕುಮಾರ್ ನಿರ್ಮಿಸಿರುವ ನೂತನ ಕಟ್ಟಡವನ್ನ ಸಂಸದ ಜಿಎಸ್ ಬಸವರಾಜ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ನಿಜಕ್ಕೂ ಇದು ಸುದಿನ ಎಂದೇ ಹೇಳಬಹುದು. ಏಕೆಂದರೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸೇರಿ ಸಭೆಯನ್ನು ನಡೆಸಲು ಹಾಗೂ ಇನ್ನಿತರ ವಿಷಯವನ್ನು ಚರ್ಚಿಸಲು ಸೂಕ್ತ ಕಟ್ಟಡವಿರಲಿಲ್ಲ. ಆದರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅನಿಲ್ ಕುಮಾರ್ ಮತ್ತು ಕಾರ್ಯಕರ್ತರು ಸೇರಿ ನೂತನ ಕಟ್ಟಡ ನಿರ್ಮಿಸಿರುವುದು ನಿಜಕ್ಕೂ ಸಂತಸದ ವಿಷಯ. ಎಲ್ಲರಿಗೂ ಶುಭವಾಗಲಿ ಎಂದು ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ನಂತರ ಅನಿಲ್ ಕುಮಾರ್ ಮಾತನಾಡಿ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಸರ್ಕಾರದ ಪ್ರತಿಯೊಂದು ಸೌಲಭ್ಯವೂ ಜನರಿಗೆ ನೇರವಾಗಿ ಸಿಗುವಂತೆ ಮಾಡುವ ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರೊಂದಿಗೆ ನೂತನ ಕಟ್ಟಡವನ್ನ ನಿರ್ಮಿಸಿದೆ ಎಂದು ಹೇಳಿದರು. ಈ ವೇಳೆ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ಪವನ್ ಕುಮಾರ್, ವೆಂಕಟಾಚಲಯ್ಯ, ಸಿಎಸ್ ಹನುಮಂತರಾಜು, ದಾಡಿ ವೆಂಕಟೇಶ್, ಬಿಕೆ ಗುರುದತ್ ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಬಿಜೆಪಿ ಕಾರ್ಯಕರ್ತರು ಹೊರಗಡೆಗೋ ಮತ್ತೊಂದು ಕಡೆಗೋ ಕೂತು ಮೀಟಿಂಗ್ ಮಾಡಬೇಕಾಗಿತ್ತು. ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪಕ್ಷದ ಆಫೀಸನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆ ಮುಖಾಂತರವಾಗಿ ಇವತ್ತು ಅದನ್ನು ವಿಜಯೋತ್ಸವದ ಮುಖಾಂತರವಾಗಿ ಉದ್ಘಾಟನೆ ಆಗಿದೆ. ಆ ಮುಖಾಂತರವಾಗಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ನೆಮ್ಮದಿಯಾಗಿ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ. ಸ್ನೇಹಿತರೆ, ಚುನಾವಣೆ ಸಮೀಪಿಸ್ತಾ ಇದೆ. ಚುನಾವಣೆಗೆ ಕೇವಲ ಇನ್ನು 7 ತಿಂಗಳು 8 ತಿಂಗಳು ಇರಬೇಕಷ್ಟೇ. ಚುನಾವಣೆ ಏಪ್ರಿಲ್ 14ರಂದು ಮುಗಿಬೇಕಾಗುತ್ತೆ ಕ್ಯಾಲೆಂಡರ್ ಪ್ರಕಾರ. ಇರ್ತಕ್ಕಂಥ 7 ತಿಂಗಳು 6 ತಿಂಗಳಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರು ವಿಚಾರಕ್ಕೆ ನಾವೆಲ್ಲ ಕಡೆ ಹೋಗೋದನ್ನ ಆಫೀಸ್ ಮಾಡ್ತಕ್ಕಂಥ ಕಾರ್ಯಕರ್ತರು ಎಲ್ಲೆಲ್ಲಿ ಹಂಚಿ ಹೋಗೋದ್ರಿಂದ ಮಳೆ ಕಾರ್ಯಕರ್ತರನ್ನ ಕರ್ಕೊಂಡ್ಬರ್ತಕ್ಕಂಥದ್ದು ಮತ್ತು ಹೊಸದಾಗಿ ಬಂದವರು ಪುರಸ್ಕಾರ ಕೊಡ್ತಕ್ಕಂಥದ್ದು, ಇರ್ತಕ್ಕಂಥದ್ದು ಹೆಚ್ಚಿನ ಪುರಸ್ಕಾರ ಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಒಂದಾಗಿಸಿ ಒತ್ತಾಯ ಮಾಡಿಕೊಂಡು ಬರ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರು. ಆದ್ದರಿಂದ ಇವತ್ತು ಭಾಳ ಜನ ಕೇಳಿದ್ದೇನೆ, ಅಭ್ಯರ್ಥಿ ಯಾರು ಸ್ವಾಮಿ ಅಂತ ಕೇಳ್ತೀವಿ. ಅದು ಹೈಕಮಾಂಡ್ ಬಿಟ್ಟಿದ್ದು. ಇವತ್ತಿನ 12 ಜನ ಇದ್ದಾರೆ. ನಾವು ಅವರೇ ನಮ್ಮ ಅಭ್ಯರ್ಥಿ, ಇವರೇ ನಮ್ಮ ಅಭ್ಯರ್ಥಿ ಅಂತ ಅವರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ಜನಾನುರಾಗಿಗಳಾಗಿ ಒಳ್ಳೆ ವಿದ್ಯಾವಂತರಾಗಿ ಎಲ್ಲರ ಸೇವೆ ಮಾಡ್ತಕ್ಕಂಥ ಒಂದು ಕೈಕರಿ ಇರ್ತಕ್ಕಂಥವರಿಗೆ ಇಲ್ಲಿ ನರೇಂದ್ರ ಮೋದಿಯವರನ್ನೇ ಎಲ್ಲರ ಒಂದು ಅಭಿಪ್ರಾಯ ಪರಿಸ್ಥಿತಿ ತರಿಸ್ಕೊಂಡು ಅವರನ್ನೇ ಅಭ್ಯರ್ಥಿಯನ್ನು ಮಾಡ್ತಾರೆ. ಇವತ್ತು ನಮ್ಮ ಅನಿಲ್ ಕುಮಾರ್ ಮಾಡೋರಂತ ಅವರಪ್ಪ ನಮಗಿಂದ ಕೆಲಸ ಮಾಡೋದು ಎಲ್ಲ ಆಶಾಭಾವನೆಯಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರಂತಾರೆ ಸೀಟ್ ಕೊಡ್ತಾರೆ, ಎಲ್ಲರೂ ಒಟ್ಟಾಗಿ ಮಾಡೋಣ. ಹಿಂದೆ ಮುಂದೆ ದಾರಿ. ಅನಿಲ್ ಕುಮಾರ್ ಸೀಟ್ ಕೊಟ್ಟರೆ ಅವ್ರಿಗೆ ಇರ್ತಕ್ಕಂಥ ಇನ್ನೊಂದು ಉತ್ತಮ ಬರ್ತದೆ, ಇಲ್ಲ ಅವರಿಗೆ ಇನ್ನೊಬ್ಬರಿಗೆ ಕೊಟ್ಟರೆ ಇವ್ರಿಗೊಂದು ಉತ್ತಮವಾದ ಉದ್ದೇಶ ಇರ್ತದೆ. ಈ ರೀತಿಯಾಗಿ ಎಲ್ಲ ಮಾಡ್ತಾರೆ. ಬೇರೆ ಜನಾಂಗದವ್ರಿಗೂ ಕೂಡ ಒಂದೊಂದು ಸನ್ನೆ ಪಕ್ಕದ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇನ್ನೂರಿಗೂ ಸೀಟ್ ಸಿಗ್ತವೆ, ಅವರು ಕೂಡ ಒಗ್ಗಟ್ಟಾಗಿರಬೇಕು. ಮತ್ತೆ ನಿಂತ್ಕೊಳ್ಳಲ್ಲ ಮುಂದಿನ ಎಲೆಕ್ಷನ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಅರ್ಜಿ ಆಗೋದು ಬೇಡ ಅಂತ. ಮುಂದೆ ಏನೇನಾಗ್ತದೆ ಗೊತ್ತಿಲ್ಲ. ನನಗೆ 84 ವರ್ಷ ಇನ್ಯಾಕಿರಬೇಕು, ಎಲೆಕ್ಷನ್ ಆರೋಗ್ಯ ಕಾಪಾಡ್ಕೊಳ್ತೀನಿ, ಆರೋಗ್ಯವಾಗಿದ್ದೀನಿ. ಅಲ್ಲ, ಬಸವರಾಜು ಸೂಚಿಸುವಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಏನು ಮಾಡ್ತಾರೆ? ಅದೇನು ನಾನು ಇದೇ ಇಟ್ಕೊಂಡಿದ್ದೀನಿ. ಪಕ್ಷ ಯಾರಿಗೆ ಕೊಡ್ತಾರೋ ಅವರಿಗೆಲ್ಲ ಸಂಬಂಧ ಎದೇರಿಗೆ ಕೊಡಿ ಅಂತ ಹೇಳ್ತೀನಿ. ಅದನ್ನು ಕೇಳಿ ಸೀಟ್ ಇದರ ರಿಪೋರ್ಟ್ ಎಲ್ಲ ತರಿಸ್ಕೊಂಡು ಒಂದೊಂದು ಸೀಟ್ನಲ್ಲಿ ಯಾರು ಗೆಲ್ಲುತ್ತಾರೆ ಅನ್ನೋದು ಇಟ್ಕೊಂಡು ಸೋಲಾರಿ ತಿರುಗಾನ ಅವ್ರಿಗೆಲ್ಲ ಕಂಟಿನ್ಯೂ ಮಾಡೋದು. ಇಲ್ಲ, ಒಂದು ಕಡೆ ಮುದ್ದನ್ಮೇಗೌಡರು ಅದು ಅಲ್ಲೇ ಕುಣಿಗಲ್ MLA ಆಗ್ತಾರೆ, ಇಲ್ಲ ಮತ್ತೆ MP ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ರೂಮರ್. ನಾನೇ ಆಗಿವನೇ ಮುದ್ದನ್ಮೇಗೌಡರು ಕೊಟ್ಟರು ಮಾಡ್ತೀವಿ, ತಿಮ್ಮಪ್ಪ ಕೊಟ್ಟರು ಮಾಡ್ತೀವಿ, ವಿಜಯಗೌಡರು ಕೊಟ್ಟರು ಮಾಡ್ತೀವಿ, ಸುರೇಶ್ ಗೌಡರು ಕೊಟ್ಟರು ಮಾಡ್ತೀವಿ.